ಮಾಜಿ ಸಚಿವ ಚಿತ್ರನಟ ಅಂಬರೀಶ್ ನಿಧನಕ್ಕೆ ಸಚಿವರಾದ ಆರ್.ವಿ. ದೇಶಪಾಂಡೆ, ಸಚಿವ ಯುಟಿ ಖಾದರ್, ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಸಂತಾಪ ಸೂಚಿಸಿದರು. ಆತ್ಮೀಯ ಸ್ನೇಹಿತನನ್ನ ನಾನು ಕಳೆದುಕೊಂಡಿದ್ದೇನೆ. ಅವರು ಕರ್ನಾಟಕ ಮಾತ್ರವಲ್ಲ, ದೇಶ ವಿದೇಶದಲ್ಲೂ ಕೂಡ ಖ್ಯಾತರಾಗಿದ್ರು. ರಾಜ್ಕುಮಾರ್ ನಂತರ ಚಲನಚಿತ್ರರಂಗಕ್ಕೆ ಅವರು ಆಧಾರ ಸ್ತಂಭವಾಗಿದ್ರು. ಅವರ ನಿಧನ ಚಿತ್ರರಂಗಕ್ಕೆ ದೊಡ್ಡ ನಷ್ಟವಾಗಿದೆ. ವಸತಿ ಸಚಿವರಾಗಿ ಅವರು ಹೆಮ್ಮೆ ಪಡುವ ಕೆಲಸ ಮಾಡಿದ್ದರು. ಬಡವರು, ಜನರ ಬಗ್ಗೆ ಅಪಾರ ಕಾಳಜಿ ಹೊಂದಿದ ಸ್ನೇಹಜೀವಿಯಾಗಿದ್ದ ಅವರನ್ನ ನಾಡು ಕಳೆದುಕೊಂಡಿದೆ ಎಂದು ಆರ್.ವಿ. ದೇಶಪಾಂಡೆ ಹೇಳಿದ್ರು. ಆತ್ಮೀಯ ಸ್ನೇಹಿತರು ಅಂಬರೀಷ್ ಅವರು ನಮಗೆಲ್ಲರೂ ಬಿಟ್ಟು ಹೋಗಿದ್ದಾರೆ. ಚಿತ್ರರಂಗದಲ್ಲಿ ನೂರಾರು ಚಿತ್ರದಲ್ಲಿ ಕೆಲಸ ಮಾಡಿ ಕೇವಲ ಕರ್ನಾಟಕದಲ್ಲಿ ಅಲ್ಲ, ಇಡೀ ದೇಶದಲ್ಲಿ ಈ ಚಿತ್ರರಂಗ ಕ್ಷೇತ್ರದಲ್ಲಿ ಜನರ ಅಭಿಮಾನ, ಪ್ರೀತಿ, ವಿಶ್ವಾಸ ಪ್ರಾಪ್ತ ಆಗಿದ್ದರು. ಡಾಕ್ಟರ್ ರಾಜ್ಕುಮಾರ್ ನಂತರ ಕರ್ನಾಟಕದ ಚಿತ್ರರಂಗಕ್ಕೆ ಅವರು ಒಬ್ಬ ಆಧಾರ ಸ್ತಂಭ ಆಗಿದ್ದರು. ಅವರ ನಿಧನದಿಂದ ಚಿತ್ರರಂಗಕ್ಕೆ ಬಹಳ ದೊಡ್ಡ ಹಾನಿ ಅಂತ ನಾನು ಭಾವಿಸ್ತೇನೆ. ಅಂಬರೀಶ್ ಅವರು ಸರ್ಕಾರ, ಕಲಾವಿದರ ಮತ್ತು ಚಿತ್ರರಂಗದ ಕೊಂಡಿಯಾಗಿದ್ರು. ಇದೀಗ ಈ ಕೊಂಡಿ ಕಳಚಿ ಬಿದ್ದಿದೆ. ಇದರಿಂದ ಚಿತ್ರರಂಗಕ್ಕೆ, ಸರ್ಕಾರಕ್ಕೆ ಅಪಾರ ನಷ್ಟವಾಗಿದೆ. ಅವರ ಅಗಲಿಕೆ ದುಃಖ ತಂದಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಹೇಳಿದ್ರು. ಸಮರ್ಥ ಕೆಲಸವನ್ನು ಮಾಡಿ ಜನರ ಪ್ರೀತಿಗೆ ಪಾತ್ರರಾದಂತಹ ಅಂಬರೀಶ್ ಅವರು ನಮ್ಮ ಅಗಲಿದ್ದಾರೆ. ಇದು ಬಹುಶಃ ಚಲನಚಿತ್ರರಂಗಕ್ಕೆ ಮತ್ತು ನಮ್ಮ ಸರ್ಕಾರಕ್ಕೆ ತುಂಬ ನಷ್ಟವಾಗಿದೆ. ಸರ್ಕಾರ ಮತ್ತು ಚಲನಚಿತ್ರರಂಗ ಹಾಗೂ ಕಲಾವಿದರ ಮಧ್ಯೆ ಒಂದು ಕೊಂಡಿಯಾಗಿ ಇವತ್ತು ಅಂಬರೀಶ್ ಇದ್ದರು. ಬಹುಶಃ ಕಲಾವಿದರ ಮತ್ತು ಚಲನಚಿತ್ರರಂಗದ ಒಂದು ಸುವೇತನದ ಕೊಂಡಿಯಾಗಿ ಸರ್ಕಾರ ಮಧ್ಯದ ಇವತ್ತು ಕಳಚಿ ಬಿದ್ದಿದೆ. ಇವರ ಅಗಲಿಕೆಯ ದುಃಖವನ್ನು ಬಹುಶಃ ಇವತ್ತು ಸಹಿಸಿಕೊಳ್ಳಲಿಕ್ಕೆ ಅವರ ಕುಟುಂಬಸ್ಥರಿಗೆ, ಎಲ್ಲ ಅವರ ಅಭಿಮಾನಿ ವರ್ಗದವರಿಗೆ ಮತ್ತು ಹಿತೈಷಿಗಳಿಗೆ ಬಹುಶಃ ಆ ವಿಶೇಷ ಶಕ್ತಿಯನ್ನು ಕೊಡಲಿ ಅಂತ ಹೇಳಿಕೊಂಡು ಸಂತಾಪ ಸೂಚಿಸಿದರು. ಅಂಬರೀಶ್ ಶ್ರೇಷ್ಠ ಕಲಾವಿದರಾಗಿ, ಉತ್ತಮ ರಾಜಕಾರಣಿಯಾಗಿ ಮೆರೆದಿದ್ರು. ಚಲನಚಿತ್ರರಂಗದ ಭೀಷ್ಮ ಆಗಿದ್ದ ಅವರ ಮಾತು ಚಿತ್ರರಂಗಕ್ಕೆ ಅಂತಿಮವಾಗಿತ್ತು. ಚಿತ್ರರಂಗಕ್ಕೆ ಒಳ್ಳೆಯ ಹೆಸರು ತಂದಿದ್ರು. ಸಚಿವರಾಗಿ ಅದ್ಭುತ ಕಾರ್ಯ ಮಾಡಿದ್ರು. ರಾಜಕಾರಣ, ಚಿತ್ರರಂಗಕ್ಕೆ ತುಂಬಾ ನಷ್ಟವಾಗಿದೆ. ಶ್ರೇಷ್ಠ ಸಾಧಕನನ್ನ ಕಳೆದುಕೊಂಡಿದ್ದೇವೆ ಎಂದು ಸಂಸದ ನಳಿನ್ ಕುಮಾರ್ ಕಟೀಲ್ ಸಂತಾಪ ಸೂಚಿಸಿದ್ದಾರೆ. ಈ ರಾಜ್ಯದ ಒಬ್ಬ ಉತ್ತಮ ರಾಜಕಾರಣಿಯಾಗಿ ಚಲನಚಿತ್ರ ರಂಗದಲ್ಲೂ ಅದ್ಭುತ ಹೆಸರನ್ನು ಮಾಡಿ, ಒಬ್ಬ ಸಚಿವನಾಗಿಯೂ ಅದ್ಭುತ ಕಾರ್ಯಗಳನ್ನು ಮಾಡಿರುವಂಥ, ಸಂಸದನಾಗಿಯೂ ಈ ರಾಜ್ಯದ ಸೇವೆಯನ್ನು ಮಾಡಿರತಕ್ಕಂಥ ಅಂಬರೀಷ್ ಅವರ ಅಗಲಿಕೆ ತುಂಬಲಾರದ ನಷ್ಟ. ರಾಜಕಾರಣ ಕ್ಷೇತ್ರಕ್ಕೂ ನಷ್ಟ, ಇವತ್ತು ಚಲನಚಿತ್ರಕ್ಕೂ ಬಹಳ ನಷ್ಟ. ಇವತ್ತು ಚಲನಚಿತ್ರ ರಂಗದ ಒಬ್ಬ ಭೀಷ್ಮ ಆಗಿದ್ದರು. ಅವರ ಮಾತು ಅಂತಿಮ ಆಗಿತ್ತಲ್ಲಿ. ಇವತ್ತು ಚಲನಚಿತ್ರ ರಂಗವು, ರಾಜಕಾರಣ ಕ್ಷೇತ್ರ, ಈ ಎರಡೂ ಒಬ್ಬ ಶ್ರೇಷ್ಠ ಸಾಧಕನನ್ನು ಕಳ್ಕೊಂಡಿದೆ, ಶೂನ್ಯ ಆಗಿದೆ. ಅಂಬರೀಷ್ ಅವರ ಅಗಲಿದ ಆತ್ಮಕ್ಕೆ ಶಾಂತಿಯನ್ನು ವಹಿಸಿ, ಅವರ ಕುಟುಂಬಕ್ಕೆ, ಅವರ ಅಭಿಮಾನಿಗಳಿಗೆ ದುಃಖವನ್ನು ಸಹಿಸುವ ಶಕ್ತಿಯನ್ನು ಕೊಡಲಿ.